ತಾನು ದೊಡ್ಡವನೆಂದು ತೋರಿಸಿಕೊಳ್ಳಬೇಕು ಎಂಬಂತ ಅಹಂಕಾರ ಇವನಿಗಿತ್ತೋ ಏನೋ. ಹಾಗಿದ್ದರೆ ಇವನ ಅಹಂಕಾರ ಎಂಬುದು ಇಳಿಯಲೇಬೇಕು. ಅದಕ್ಕಾಗಿ ಏನು ಮಾಡಬೇಕು? ನಾನು ಒಳ ಹೋದಂತ ಈತ ಹೊರಗೆ ಬರಲೇಬಾರದು. ದೇಹದಲ್ಲಿದೆ ನವದ್ವಾರಗಳನ್ನು ಬಂಧಿಸ ಆಗ್ತದ? ನವದ್ವಾರವನ್ನು ಬಂಧಿಸಿದರೆಂದಾದರೆ ಈ ಬ್ರಹ್ಮದೇವ ಉಳಿಯುವುದಕ್ಕೂ ಆಗುವುದಿಲ್ಲ. ಅದಕ್ಕಾಗಿ ನವದ್ವಾರಗಳಲ್ಲಿ ಅಷ್ಟದ್ವಾರವನ್ನು ಬಂಧಿಸುತ್ತೇನೆ, ಒಂದು ದ್ವಾರವನ್ನು ತೆರೆದಿಡುತ್ತೇನೆ. ಹೇಗೆ ಬರುತ್ತಾನೆ ಎಂಬುದು ನಿರೀಕ್ಷೆ. ಪರಿಸಲು ಬಲಿಕಲ್ಲಿ ಕಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ನನಗೆಲ್ಲ ಹರಿಯೋ ಪರುತಲೆ ವಿಧಿಯ ಮಾತಿನಂತೆ ನಾನು ಪ್ರವೇಶ ಮಾಡಿದ್ದೇನೆ ಸತ್ಯ. ಆದರೆ ಏನನ್ನು ಕಾಣುತ್ತಾ ಇದ್ದೇನೆ ನಾನು. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಎಲ್ಲವೂ ಕೂಡ ಈತನ ಉದರದಲ್ಲಿದೆ. ಆದರೆ ಕೆಲವೊಂದು ಸತ್ಯವನ್ನು ಆತನಲ್ಲಿಯೇ ಹೇಳಿದರೆ ಚಂದ. ಹೋಗುತ್ತೇನೆ ಹೊರಗೆನುದ ಮೇಲೆ ಕುದಿಯನು ಕಾಣದಿಯೇ ತಾಯಾರಿಗೊಳಗಿಳಿದರಸಿ ಕಣ್ಣದು ಭಾರವನ್ನು. ಏನಿದು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಹೊರಗೆ ಹೋಗುವರೆ ದಾರಿಯೂ ಕಾಣುತ್ತಾ ಇಲ್ಲ. ಯಾವ ದಾರಿಯಲ್ಲಿ ಹೋಗಲಿ, ಯಾವ ದಾರಿಯಲ್ಲಿ ಹೋಗಲಿ ಅದು ಕಾಣುತ್ತಾ ಇದೆಯಲ್ಲ. ಬೆಳಕೊಂದು ಸಣ್ಣದಾಗಿ ಕಾಣುತ್ತಾ ಉಂಟು. ಯಾವ ದಾರಿಯಾದರೆ ನನಗೇನಂತೆ. ಹೋಗುತ್ತೇನೆಂದರೆ